ಮಂಗಳೂರು ಹೊರವಲಯದ ಮುಡಿಪು ಸಮೀಪದ ಸುಬ್ಬಗುಳಿಯ ತಾಜುಲ್ ಉಲಾಮಾ ಜುಮಾ ಮಸೀದಿಗೆ ಕಿಡಿಗೇಡಿಗಳು ಹಾನಿಯುಂಟು ಮಾಡಲು ಯತ್ನಿಸಿದ್ದು ಮತ್ತು ಅಲ್ಲಿನ ಧರ್ಮಗುರುಗಳ ಮೇಲೆ ಹಲ್ಲೆ ಯತ್ನ ಘಟನೆ ಖಂಡಿಸಿ ಇಂದು ಮಸೀದಿ ಆವರಣದಲ್ಲಿ ಸುನ್ನಿ ಸಂಘಟನೆಗಳ ವತಿಯಿಂದ ಖಂಡನಾ ಸಭೆ ನಡೆಯಿತು. ತಾಜುಲ್ ಉಲಾಮಾ ಜುಮಾ ಮಸೀದಿ ಆವರಣದಲ್ಲಿ ಜಮಾಅತ್ನವರು, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಸುನ್ನಿ ಯುವಜನ ಸಂಘ, ಸುನ್ನಿ ಜಯುತ್ತಲ್ ಉಲಾಮಾ, ಸುನ್ನಿ ಜಮ್ಯುತ್ತಲ್ ಮು ಅಲಿಮೀನ್, ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮೊದಲಾದ ಸಂಘಟನೆಗಳ ವತಿಯಿಂದ ಶಾಂತಿಯುತ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಧರ್ಮಗುರು ಒಬ್ಬರು, ಈ ಪ್ರದೇಶವು ಶಾಂತಿಯುತ ಪ್ರದೇಶವಾಗಿದ್ದು ಕಿಡಿಗೇಡಿಗಳಿಂದ ಶಾಂತಿ ಕದಡುವ ಪ್ರಯತ್ನ ನಡೆದಿದೆ. ಇವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಖಂಡನಾ ಸಭೆಗೆ ಕೊಣಾಜೆ ಪೊಲೀಸ್ ಠಾಣೆಯ ಎಸ್ಐ ಯೋಗೇಶ್ವರ ಭೇಟಿ ನೀಡಿ ಜಮಾಅತ್ನವರ ಅಹವಾಲುಗಳನ್ನು ಕೇಳಿದ್ರು. ಅಲ್ಲದೆ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದು ಅಲ್ಲದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡುವುದಾಗಿ ಭರವಸೆ ನೀಡಿದ್ರು. ಈ ಸಂದರ್ಭ ಎಸ್ಜೆಎಂ ಸಜೀಪಾ ರೇಂಜ್ ಅಧ್ಯಕ್ಷ ಸಯೀದ್ ಮುಸ್ತಾ ಕುರ್ಹಾನ್ ತಂಗಳ್ ಚಟ್ಟೇಕಲ್, ಎಸ್ಜೆಎಂ ಸಜೀಪಾ ರೇಂಜ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಸಕಾಫಿ ಕೊಳಕೆ, ಎಸ್ಎಂಎ ಸಜೀಫಾ ರೀಜನಲ್ ಅಧ್ಯಕ್ಷ ಬಿಎಸ್ ಮೊಹಮ್ಮದ್ ಬಳ್ಳಾಯಿ, ಎಸ್ಎಂಎ ಸಜೀಫಾ ರೀಜನಲ್ ಪ್ರಧಾನ ಕಾರ್ಯದರ್ಶಿ ಬದ್ರುದ್ದೀನ್ ಅಸಾನಿ ಕೊಳಕೆ, ಉಪಾಧ್ಯಕ್ಷ ಅಬ್ದುಲ್ ಶಕೂರ್ ಬೋಳಿಯಾರ್, ರಶೀದ್ ಮದನಿ ರಮ್ಥಡ್ಕ, ಸಿರಾಜುದ್ದೀನ್ ಅಮ್ಮೆಂಬಳ ಮುಂತಾದವರು ಉಪಸ್ಥಿತರಿದ್ದರು. ಕುರ್ನಾಡು ಸುಬ್ಬಗುಳಿ ಎಂಬ ಪ್ರದೇಶವಾದ ಇಲ್ಲಿ ಪವಿತ್ರವಾದ ಮಸೀದಿಯ ಮುಂದೆ ಮಸೀದಿಯನ್ನು ಹಾನಿಗೊಳಿಸುವಂತಹ ಮತ್ತು ಮಸೀದಿಯಲ್ಲಿ ಸೇವೆ ಸಲ್ಲಿಸುವಂತಹ ಧಾರ್ಮಿಕ ಗುರುಗಳಿಗೆ ಹಲ್ಲೆ ಮಾಡುವಂತಹ, ಅದೇ ರೀತಿ ಈ ಪರಿಸರದಲ್ಲಿರುವಂತಹ ಸಾಮರಸ್ಯ, ಜನರು ಪರಸ್ಪರವಾಗಿ ಪ್ರೀತಿಯಿಂದ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ನಡೆಯುವಂತಹ, ಜನರಿಗೆ ಘಾಸಿ ತರುವಂತಹ ಒಂದು ವಿಷಯವು ಇಲ್ಲಿ ನಡೆದಿದ್ದು. ಇಲ್ಲಿಯ ಪತ್ರಿಕಾ ವರ್ಗದವರೊಂದಿಗೂ ಅದೇ ರೂಪದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೊಂದಿಗೂ ನಮಗೆ ಹೇಳಲಿಕ್ಕಿರುವುದು, ಇಂತಹ ಕೃತ್ಯವು ಇನ್ನು ಮುಂದೆ ಇಲ್ಲಿ ನಡೆಯಬಾರದು. ಇಂತಹ ದುಃಖದ ವಿಷಯಗಳು ಇಲ್ಲಿ ಇರುವ ಜನರಿಗೆ ವಾಸಿಸಲು ಕಷ್ಟಕರವಾಗುವಂತಹ, ಭಯ ಉಂಟಾಗುವಂತಹ ವಾತಾವರಣ ಖಂಡಿತವಾಗಿಯೂ ಮರುಗಳಿಸಬಾರದು. ಇದಕ್ಕೆ ಬೇಕಾದಂತಹ ಕಡಿವಾಣ ಈಗಲೇ ಹಾಕಬೇಕಾಗಿಯೂ ಇದರ ಹಿಂದಿನ ಕೃತ್ಯವನ್ನು ನಡೆಸಿದಂತಹ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಖಂಡಿತವಾಗಿಯೂ ಈ ಸಮಾಜವನ್ನು ರಕ್ಷಿಸಬೇಕು ಎಂದು ಈ ಮುಂದೆ ನಾವು ಹೇಳಲಿಕ್ಕಿದ್ದೇವೆ. ಒಂದು ಸಣ್ಣ ದುರ್ಘಟನೆ ನಡೆದಿದೆ ಇಲ್ಲಿ ಈ ಪರಿಸರದಲ್ಲಿ. ದುಷ್ಕರ್ಮಿಗಳನ್ನು ನೀವು ನಿಮ್ಮ ಸಹಾಯದೊಂದಿಗೆ ಪೊಲೀಸರು ವಶಕ್ಕೆ ತಗೊಂಡಿದ್ದೀವಿ. ವಶಕ್ಕೆ ತಗೊಂಡು ಅವರ ಮೇಲೆ ಏನು ಕಾನೂನು ಕ್ರಮ ಏನಿದೆ ಅದರ ಬಗ್ಗೆ ಯಾವುದೇ ಪಕ್ಷಪಾತ ಇಲ್ಲದೆ ಕಾನೂನಿನಲ್ಲಿ ಏನು ಅವ್ರಿಗೆ ಶಿಕ್ಷೆ ಆಗಬೇಕು ಆ ಥರ ಅವರನ್ನು ಹಿಡಿದು ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇವೆ. ಮುಂದೆ ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಿ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಮಾಡ್ತಾಯಿದ್ದೇವೆ. ಮತ್ತು ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಸಹಕಾರ ಇದೆ, ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಮತ್ತು ಆದಷ್ಟು ಎಲ್ಲ ಮಸೀದಿಗಳಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಿ ನಿನ್ನೆ ಸಹ ನಿಮ್ಮ ಇಮಿಡಿಯೇಟ್ ರಾತ್ರಿ ಹೊತ್ತಿಗೆ ಬಂದಿದ್ದಾರೆ, ಅವ್ರನ್ನ ಇದು ಮಾಡಿದ್ದಾರೆ. ಹಾಗಾಗಿ ಯಾರು ಭಯಪಡುವ ಇದಿಲ್ಲ. ಮತ್ತು ಕಾನೂನು ರೀತಿಯಲ್ಲೇ ವರ್ತಿಸೋಣ. ಎಲ್ಲ ರೌಂಡ್ಸು ಎಲ್ಲ ಕಡೆಯೂ ಎಲ್ಲ ಮಾಡ್ತಾಯಿದ್ದೇವೆ. ಏನು ಇದ್ರ ಬಗ್ಗೆ ಗೊಂದಲ ಬೇಡ.